ತುಳು ಸಂಘ ಬರೋಡಾ ಸಂಸ್ಥೆಯು ಬರೋಡಾ ಕಲಾಲಯದಲ್ಲಿನ ಡಿಪಿಎಸ್ ಶಾಲಾ ಸೌರಾಷ್ಟ್ರ ಜೈನ್ ಸಭಾಗೃಹದಲ್ಲಿ ಕೊಯ್ಲಾ ತೆಲಿಕಿತ ಕಲಾವಿದಿರ್ ತಂಡದ ಪಂಡ ಕೇನುಚೇರು ತುಳು ಹಾಸ್ಯಮಯ ನಾಟಕವನ್ನು ಪ್ರದರ್ಶಿಸಿದರು. ತುಳು ಸಂಘ ಬರೋಡಾ ಇದರ ಗೌರವಾಧ್ಯಕ್ಷ ದಯಾನಂದ್ ಪೋಂಟ್ರಾ, ಗೌರವ ಕಾರ್ಯದರ್ಶಿ ಬಾಲಕೃಷ್ಣ ಶೆಟ್ಟಿ ಉಪಸ್ಥಿತರಿದ್ದರು. ಕಲಾವಿದರನ್ನು ಅಭಿನಂದಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಇತ್ತು. ವಂದನಾ ಕುಮಾರ್ ಮೂಡಿಗೆರೆ, ವಿಶಾಲ್ ಸಂತ, ಕಾರ್ತಿಕ್ ಗೌಡ, ರವಿ ಶೆಟ್ಟಿ, ದಯಾನಂದ್ ಸಾಲ್ಯಾನ್, ವಿನಯ್ ಶೆಟ್ಟಿ ಸಹಯೋಗದೊಂದಿಗೆ ಪ್ರದರ್ಶಿಸಲ್ಪಟ್ಟ ನಾಟಕದಲ್ಲಿ ನೂರಾರು ನಾಟಕಾಭಿಮಾನಿಗಳು ಉಪಸ್ಥಿತರಿದ್ದು ನಾಟಕ ವೀಕ್ಷಿಸಿ ಅಭಿನಂದಿಸಿದರು. ಜೆಪಿ ಕೊರಿಂಗೆಟ್ಟು ಸಂಚಾಲಕತ್ವ, ಪುರುಷೋತ್ತಮ್ ಕೊಯ್ಲಾ ನಿರ್ದೇಶನ ಮತ್ತು ಸುರೇಶ್ ಕುಲಾಲ್ ಸಹಕಾರದಲ್ಲಿ ತೆಲಿಕಿತ ಕಲಾವಿದರು ಕೊಯ್ಲಾ ತಂಡವು ತುಳುನಾಡ ತುಳುಶ್ರೀ ರಮಾ ಬಿಸಿ ರೋಡ್ ಅಭಿನಯದಲ್ಲಿ ಪಂಡ ಕೇನುಚೇರು ತುಳು ಹಾಸ್ಯಮಯ ನಾಟಕವನ್ನು ಪ್ರದರ್ಶಿಸಿದರು. ತುಳು ಸಂಘ ಬರೋಡಾದ ಅಧ್ಯಕ್ಷ ಶಶಿಧರ್ ಬಿ ಶೆಟ್ಟಿ ಅವರು ಕಲಾವಿದರ ತಂಡಕ್ಕೆ ಶುಭ ಹಾರೈಸಿದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮುಂಬೈ.